ಆಂಧ್ರದಿಂದ ಮಂಗಳೂರು ಮೂಲಕವಾಗಿ ಕೇರಳಕ್ಕೆ ಸಾಗಾಟ ಮಾಡುತ್ತಿದ್ದ ಭಾರಿ ಪ್ರಮಾಣದ ಗಾಂಜಾವನ್ನು ಮಂಗಳೂರು ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಟಾಟಾ 407 ವಾಹನ ಮತ್ತು ಮಾರುತಿ ಆಲ್ಟೋ ಕಾರ್ನಲ್ಲಿ ಗಾಂಜಾ ಸಾಗಾಟ ಮಾಡಲಾಗುತ್ತಿತ್ತು. ಖಚಿತ ಮಾಹಿತಿ ಪಡೆದುಕೊಂಡಿದ್ದ ಸಿಸಿಬಿ ಪೊಲೀಸರ ತಂಡ ಉಳ್ಳಾಲ ತಾಲೂಕಿನ ಕುರ್ನಾಡು ಗ್ರಾಮದ ಮಿತ್ತಕೋಡಿ ಎಂಬಲ್ಲಿ ವಾಹನವನ್ನು ಪತ್ತೆ ಹಚ್ಚಿದ್ದಾರೆ. ವಾಹನ ತಪಾಸಣೆ ವೇಳೆ ಗಾಂಜಾ ಪತ್ತೆಯಾಗಿದ್ದು ಆರೋಪಿಗಳಾದ ಮೊಯ್ದೀನ್ ಶಬ್ಬೀರ್, ಮಹಾಶ್ ದ್ವಾರಿಕಾನಾಥ್ ಪಾಂಡೆ, ಅಜಯ್ ಕೃಷ್ಣ ಹಾಗೂ ಜೀವನ್ ಸಿಂಗ್ ಎಂಬ 4 ಬಂಧಿಸಲಾಗಿದೆ. ಆರೋಪಿಗಳ ಪೈಕಿ ಮೊಯ್ದೀನ್ ಶಬ್ಬೀರ್ ಮತ್ತು ಅಜಯ್ ಕೃಷ್ಣ ಇಬ್ಬರು ಕೇರಳದ ಮೂಲದವರಾಗಿದ್ದು, ಮಹೇಶ್ ಮಹಾರಾಷ್ಟ್ರ, ಜೀವನ್ ಸಿಂಗ್ ಹರಿಯಾಣ ಮೂಲದವರಾಗಿದ್ದಾರೆ. ಬಂಧಿತರಿಂದ ವಶಪಡಿಸಿಕೊಂಡ ಗಾಂಜಾದ ಮೌಲ್ಯ ಸುಮಾರು 35 ಲಕ್ಷ ರೂಪಾಯಿ ಆಗಿದ್ದು, ವಾಹನ ಹಾಗೂ ವಶಪಡಿಸಿಕೊಂಡ ಸೊತ್ತುಗಳ ಒಟ್ಟು ಮೌಲ್ಯ 51 ಲಕ್ಷ ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಎಲ್ಲರೂ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾದ ಆರೋಪಿಗಳಾಗಿದ್ದಾರೆ.